ಜನರನ್ನ ರಾಜ್ಯದ ಉಜ್ವಲ ಭವಿಷ್ಯದೆಡೆಗೆ ಮತ್ತು ಸದೃಢತೆಗೆ ಚಲಿಸಲು ಪ್ರೇರೇಪಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯದಾದ್ಯಂತ ಚಲಿಸು ಕರ್ನಾಟಕ ಹೆಸರಿನಲ್ಲಿ 2500 ಕಿಲೋಮೀಟರ್ ಸೈಕಲ್ ಯಾತ್ರೆಯನ್ನ ರಾಜ್ಯ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಮೃತ್ ಶೆಣೈ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕವು ಕೋವಿಡ್ ವೈರಸ್ನಿಂದ ನಲುಗಿದಂತೆ ಭ್ರಷ್ಟ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯಿಂದ ಸೊರಗಿದೆ. ಭ್ರಷ್ಟ ವ್ಯವಸ್ಥೆಯಿಂದ ನಾಡಿನ ಮತ್ತು ಜನರ ಸಂಪತ್ತು ಲೂಟಿಯಾಗಿದೆ. ಒಂದೆಡೆ ನಿರಂತರವಾಗಿ ಅಕ್ರಮ ಮರಳು, ಕಲ್ಲು, ಅದಿರು ಗಣಿಗಾರಿಕೆ ನಡೆಯುತ್ತಿದೆ. ಜನಸಾಮಾನ್ಯರು ಮರಳು ಸಿಗದೆ ಪರದಾಡ್ತಾ ಇದ್ದಾರೆ. ರೈತರು ಬರ ನೆರೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದರ ಲಾಭವನ್ನು ಅಧಿಕಾರಿಗಳು ಮತ್ತು ಪಟ್ಟಭದ್ರರು ಪಡೆಯುತ್ತಿದ್ದಾರೆ ಎಂದ ಅವರು, ಕಳೆದ ವರ್ಷದ ನೆರೆ ಪರಿಹಾರ ಬಹುತೇಕರಿಗೆ ಇಲ್ಲಿಯವರೆಗೆ ಸಿಕ್ಕಿಲ್ಲ ಎಂದು ಹೇಳಿದರು. ಇವತ್ತು ದೇಶದ ಪರಿಸ್ಥಿತಿ ಕೋವಿಡ್ ಬರುವ ಮೊದಲೇ, ಇದನ್ನು ನಾನು ಮಾಧ್ಯಮದವರಿಗೆ ಒತ್ತಿ ಹೇಳ್ತೇನೆ, ಕೋವಿಡ್ ಬರುವ ಮೊದಲೇ ಇಲ್ಲಿ ಒಂದು ಅರಾಜಕತೆ, ಅವ್ಯವಸ್ಥೆ ತಾಂಡವಾಡ್ತಾ ಇತ್ತು. ಭ್ರಷ್ಟಾಚಾರ ಅಂತೂ ಮುಗಿಲು ಮುಟ್ಟಿತ್ತು. ಕರ್ನಾಟಕದವರು ಪ್ರಾಮಾಣಿಕವಾಗಿ ಕಟ್ಟಿದಂಥ GST ನಮಗೆ ಕೊಡ್ತಾ ಇಲ್ಲ. ಡಿವಲ್ಯೂಷನ್ ಆಫ್ ಫಂಡ್ ಪ್ರಕಾರ ನಮಗೆ ಸಿಗಬೇಕಾದಂಥ ಅನುದಾನ ಸಿಗ್ತಾ ಇಲ್ಲ. 2019ರಲ್ಲಿ ನೆರೆ ಬಂದು ಅರ್ಧ ಕರ್ನಾಟಕ ಮುಳುಗಿ ಹೋದಾಗ ನಮ್ಮ ಮುಖ್ಯಮಂತ್ರಿಯವರಿಗೆ ಪ್ರಧಾನಮಂತ್ರಿಯವರು ಸರಿಯಾಗಿ ಭೇಟಿ ಆಗಲಿಕ್ಕೂ 1-2 ಸಲ ಅವಕಾಶ ಕೊಡಲಿಲ್ಲ. 6 ತಿಂಗಳ ನಂತರ KRS ಪಕ್ಷದಿಂದಲೂ ನಿಮ್ಮ ಮಂಗಳೂರಿನ DC ಆಫೀಸ್ ಹೊರಗಡೆ ಪ್ರತಿಭಟನೆ ಮಾಡಿದ್ವಿ. ಇಡೀ ರಾಜ್ಯದ ಜನರು ಹಾಹಾಕಾರ ಮಾಡಿದ ಮೇಲೆ ಒಂದು ಸಣ್ಣ ಕಣ್ಣರಿಸುವ ತಂತ್ರದಂತೆ 1,000 ಕೋಟಿ ಅನುದಾನ ಅಂತ ಹೇಳಿದರು. ಯಡಿಯೂರಪ್ಪ ಅವರು 30,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದರೆ, ಕರ್ನಾಟಕದಿಂದ 26 MPಗಳನ್ನು BJPಗೆ ನರೇಂದ್ರ ಮೋದಿಯವರಿಗೆ ಕೊಟ್ಟರೂ ಕೂಡ ಅಹಂಕಾರದಿಂದ, ತಾತ್ಸಾರದಿಂದ ಕರ್ನಾಟಕಕ್ಕೆ 1,000 ಕೋಟಿ ಅಂತ ಘೋಷಣೆ ಮಾಡಿದರು. ಅದರಲ್ಲಿ ಎಷ್ಟು ಬಂದಿದೆ ನನಗಂತೂ ಗೊತ್ತಿಲ್ಲ. ರಸ್ತೆ ತೆರಿಗೆ ಮತ್ತು ಡೀಸೆಲ್, ಪೆಟ್ರೋಲ್ ಮೇಲಿನ ಸೆಸ್ಗಳಿಂದ ರಸ್ತೆ ನಿರ್ಮಿಸಬೇಕಾದ ಸರ್ಕಾರವು ಟೋಲ್ಗಳಲ್ಲಿ ಸುಂಕ ವಸೂಲಿ ಮಾಡುತ್ತಿದೆ. ಇದರಲ್ಲಿ ಸುರತ್ಕಲ್ನಂತಹ ಟೋಲ್ಗಳು ಕೂಡ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮಗಳ ವಿರುದ್ಧ ಹೋರಾಡುವವರನ್ನ ಹೆದರಿಸಲಾಗ್ತಾ ಇದೆ. ಹೆದರದಿದ್ದರೆ ಕೊಲೆ ಮಾಡಲಾಗ್ತಿದೆ. ಇದಕ್ಕೆ ಉದಾಹರಣೆ ವಿನಾಯಕ ಬಾಳೆಗಾವರ ಕೊಲೆಯಾಗಿ 4 ವರ್ಷಗಳು ಕಳೆದರೂ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ. ಈ ವಿಚಾರಗಳ ಬಗ್ಗೆ ಸ್ಥಳೀಯವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಹೋರಾಡುತ್ತಿದೆ ಎಂದು ಹೇಳಿದರು. ಹೆಜಮಾಡಿಯಲ್ಲಿ ನಾವು ಒಂದು ಟೋಲ್ ಕಟ್ತೇವೆ. 17 ಕಿಲೋಮೀಟರ್ ಈಚೆ ಬಂದರೆ ಸುರತ್ಕಲ್ನಲ್ಲಿ ಮತ್ತೊಂದು ಟೋಲ್ ಕಟ್ತೇವೆ. ಸುರತ್ಕಲ್ ಟೋಲಿಗೆ ಯಾವ ಲೈಸೆನ್ಸು ಇಲ್ಲ. ಯಾವುದೇ ರೀತಿಯ, ಅಲ್ಲಿ ಹೋದರೂ ಗೊತ್ತಾಗ್ತದೆ. ಈಗ ನೀವು ಬೇರೆ ಟೋಲ್ ಹತ್ರ ಹೋದರೆ ಅಲ್ಲಿ ಗ್ರೀನ್ ಬಣ್ಣದ ಬೋರ್ಡಲ್ಲಿ ಬೇಕಾದಷ್ಟು ವಿಚಾರಗಳನ್ನೆಲ್ಲ ಹಾಕ್ತಾರೆ. ಆದರೆ ಸುರತ್ಕಲ್ನಲ್ಲಿ ಒಂದು ಶೆಡ್ ಹಾಕಿ ಯಾರೋ ದರೋಡೆಕೋರು ನಮಗೆ ಲೂಟಿ ಮಾಡಿದ ಹಾಗೆ ನಮ್ಮ ಕಾರ್ ನಿಲ್ಲಿಸಿ 55 ರೂಪಾಯಿ ತಗೊಳ್ತಾರೆ ಕ್ಯಾಶ್. ಆದರೆ ವಾಪಸ್ ಹೋಗುವಾಗಲೂ 55 ಕೊಡಬೇಕು. ಅದೇ ಹೆಜಮಾಡಿಯಲ್ಲಿ 35 ರೂಪಾಯಿ. ಇದು ಎಂಥ ದರೋಡೆ, ಹಗಲು ದರೋಡೆ, ಇದು ಎಂಥ ಅನ್ಯಾಯ. ಡಿಸೆಂಬರ್ ತಿಂಗಳಲ್ಲಿ ಆ ಭಾಗದ ಜನರು ನಳಿನ್ ಕುಮಾರ್ ಕಟೀಲ್ ಅವರನ್ನು ಭೇಟಿ ಮಾಡಿ, ಸ್ವಾಮಿ ಇಲ್ಲಿ ದರೋಡೆ ಆಗ್ತಾ ಇದ್ದೇವೆ. ಹೌದೌದು, ಅದನ್ನು ನಾವು ನಿಲ್ಲಿಸ್ತೇವೆ, ಅದು ಟೆಂಪರರಿ ಕಾಂಟ್ರಾಕ್ಟ್, ಫೆಬ್ರವರಿ ತನಕ ಅದನ್ನು ನಾವು ಇದೆ, ಅದು ಮತ್ತೆ ಅದರ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರು. ನಮಗೆ ಅದನ್ನು ಬೀಳಿಸ್ಬೇಕು ಹೇಳಿಲ್ಲ, ನಮಗೆ ಗೇಟಲ್ಲಿ ಹಣ ಕೊಡದೆ ಬಿಟ್ಟರೆ ಆಯಿತು. ಮರಳಿನ ಸಮಸ್ಯೆ ಭಾಳ ಮುಖ್ಯವಾಗಿ. ಇಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರವರ ಕೊಲೆ ಆಗಿದೆ. ಆ ಕೊಲೆ ಆದ ನಂತರ 4 ವರ್ಷ ಆಯಿತು. ಈ ವಿಚಾರ ನಾವು ರಾಜಕೀಯ ಮಾಡಲಿಕ್ಕೆ ಮತ್ತೆ ಮಾತಾಡ್ತಾ ಇಲ್ಲ. 4 ವರ್ಷದ ನಂತರ ಜುಲೈ ತಿಂಗಳಲ್ಲಿ ಮೊನ್ನೆ ವಿನಾಯಕ ಬಾಳಿಗ ಎಂಬ ಮಾಹಿತಿ ಹಕ್ಕು ಕಾರ್ಯಕರ್ತನೇನು ಕೊಲೆ ಆಗಿದೆ, ಅವರ ಸಹೋದರಿಯರಿಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬರ್ತವೆ. ಇನ್ನು ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚಲಿಸು ಕರ್ನಾಟಕ ಸೈಕಲ್ ಯಾತ್ರೆಯನ್ನ 3 ಹಂತಗಳಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮೊದಲ ಹಂತದ 15 ದಿನಗಳ ಯಾತ್ರೆಯು ಸೆಪ್ಟೆಂಬರ್ 14ರಿಂದ ಕೋಲಾರದಲ್ಲಿ ಆರಂಭವಾಗಲಿದೆ ಎಂದು ಹೇಳಿದರು. ನಾವು ಈಗಾಗಲೇ 25 ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮಾಡಿದ್ದೇವೆ. ರಾಜ್ಯ ಮಟ್ಟದ ಯುವ ಘಟಕ, ಮಹಿಳಾ ಘಟಕ, ಅಲ್ಪಸಂಖ್ಯಾತ ಘಟಕ, SC/ST ಘಟಕ ಎಲ್ಲವನ್ನು ಮಾಡಲಾಗ್ತದೆ. ಈಗಾಗಲೇ ನಮ್ಮ ಪಕ್ಷ ಅತ್ಯಂತ ವೇಗವಾಗಿ ಇಡೀ ರಾಜ್ಯದಲ್ಲಿ ಸಂಘಟಿತ ಆಗ್ತಾ ಇದೆ. ಆಗ ಇನ್ನಷ್ಟು ಜನರನ್ನು ನಾವು ರೀಚ್ ಆಗಬೇಕು. ನಮ್ಮ ಪಕ್ಷದ ವಿಚಾರ ತಿಳಿಸಬೇಕಾದ್ರೆ ಒಂದು ಅಭಿಯಾನ ಮಾಡಬೇಕಾಗ್ತದೆ. ಆ ಅಭಿಯಾನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡಿರಲಿಕ್ಕಿಲ್ಲ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ರಸ್ತೆಯಲ್ಲಿ ಹಾದು ಹೋಗುವಂಥ ಒಂದು ಸೈಕಲ್ ಯಾತ್ರೆ ನಾವು ಸೆಪ್ಟೆಂಬರ್ 14ರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ.
ಆ ಸೈಕಲ್ ಯಾತ್ರೆಗೆ ನಮ್ಮ ಘೋಷವಾಕ್ಯ ಏನು ಅಂದರೆ ಚಲಿಸು ಕರ್ನಾಟಕ ಅಂತ. ಅನಂತರ ಕರ್ನಾಟಕ ರಾಷ್ಟ್ರ ಸಮಿತಿಯ ಜಿಲ್ಲಾಧ್ಯಕ್ಷ ಅಲೆಕ್ಸಾಂಡರ್ ಡಿಸೋಸಾ ಅವರು ಮಾತನಾಡಿ, ಇವತ್ತು ಯಾವ ಕಡೆ ನೋಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಗದ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸುವಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ಇವತ್ತಿನ ಪರಿಸ್ಥಿತಿ ಬೆಂಕಿಯಲ್ಲಿ ಬಿದ್ದ ಹೂವಿನಂತಾಗಿದೆ. ಯಾವ ಕಡೆ ನಿಂತರೂ ಕೂಡ ಸಮಸ್ಯೆ ಪರಿಹಾರವಾಗದ ಪರಿಸ್ಥಿತಿ. ಯಾವ ರೀತಿಯಲ್ಲಿ ಮಾತಾಡಿದರೂ ಕೂಡ ದೇಶದ್ರೋಹವೆಂಬ ಭಂಡತನದ ಮಾತುಗಳಿಂದ ಜನಸಾಮಾನ್ಯರನ್ನು ಮಾತಾಡದಂತೆ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಬಂಧುಗಳೇ, ನಿಜವಾಗಿಯೂ ಇದೊಂದು ಅದ್ಭುತ ವಿಷಯ, ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ. ಪ್ರಾಮಾಣಿಕವಾಗಿ ನಾವು ಈ ಸಮಾಜದಲ್ಲಿ ಬದುಕಿ ಬಾಳಬೇಕಾದ ಸನ್ನಿವೇಶಗಳು ಇಲ್ಲದೆ ಹೋದುದರಿಂದ, ಅಲ್ಲದೆ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ವಿರೋಧ ಪಕ್ಷವೇ ಇಲ್ಲವೆಂಬ ಸನ್ನಿವೇಶ ಸೃಷ್ಟಿಯಾಗಿರುವುದರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯಿಸಿದ್ದು 1 ವರ್ಷ ಕಳೆದು ಹೋಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ದೇವಪ್ರಸಾದ್ ಬಚಲಕೇರಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.